ಬಂತು ಮಾತಾಜಿ. ಹಾ ಮಾತಾಜಿ. ಓದ್ತೀರಾ? ಹರೇ ಕೃಷ್ಣ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಈ ಕೃಷ್ಣ ಪ್ರಕಟಿಯ ಕಾರಣ ಅಸುರ ಸಂಹಾರ ಯೋಜನ ಈ ಮಾತಾ ಚೈತನ್ಯ ಕೃಷ್ಣ ಪೂರ್ಣ ಭಗವಾನ್ ಯುಗ ಧರ್ಮ ಪ್ರವರ್ತನೆ ಹೇತನರ ಕಾಮ. ಅನುವಾದ: ಈ ಅಪೇಕ್ಷೆಗಳು ಕೃಷ್ಣನ ಆವಿರ್ಭಾವಕ್ಕೆ ಮೂಲ ಕಾರಣವಾಗಿ ಅಸುರ ಸಂಹಾರವು ಕೇವಲ ಪ್ರಾಸಂಗಿಕ ಅಗತ್ಯವಾಯಿತು. ಇದೇ ರೀತಿಯ ಪರಮ ದೇವೋತ್ತಮ ಪುರುಷ ಶ್ರೀ ಕೃಷ್ಣ ಚೈತನ್ಯರಿಗೆ ಯುಗ ಧರ್ಮವನ್ನು ಸ್ಥಾಪಿಸುವುದು ಪ್ರಾಸಂಗಿಕ ಕಾರಣವಷ್ಟೇ ಆಗಿದೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಓದಿ ಮಾತಾಜಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಕೋನ ಕಾರಣೆಯ ಬೆಹೆಳ ಅವತಾರೆ ಮನ ಯುಗ ಧರ್ಮ ಕಾಲ ಹೈಲ ಸೇ ಕಾಲೆ ಮಿಲನ. ಅನುವಾದ: ಬೇರೆಯೇ ಒಂದು ಕಾರಣಕ್ಕಾಗಿ ಭಗವಂತನು ಅವತರಿಸಿ ಬರಲು ಅಪೇಕ್ಷೆ ಪಟ್ಟಾಗ ಯುಗ ಧರ್ಮವನ್ನು ಸ್ಥಾಪಿಸುವುದರ ಅಗತ್ಯವು ಕಾಣಿಸಿಕೊಂಡಿತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವಂತ ಇಲ್ಲಿಗೆ ಬರ್ಬೇಕಂದ್ರೆ ತನ್ನ ಒಂದು ಅಪೇಕ್ಷೆ ಇತ್ತು. ಏನಿತ್ತು ಅಂತಂದ್ರೆ ರಾಧಾರಾಣಿಯ ಒಂದು ಅನುಭವ ಏನಿದೆ, ಕೃಷ್ಣನಿಂದ ರಾಧಾರಾಣಿಗೆ ಎಂತಹ ಅನುಭವ ಆಗ್ತಾ ಇದೆ ಅನ್ನೋದನ್ನ ಅನುಭವಿಸೋದಕ್ಕೋಸ್ಕರ ಭಗವಂತ ಇಲ್ಲಿಗೆ ಚೈತನ್ಯ ಮಹಾಪ್ರಭುಗಳಾಗಿ ಬರ್ತಾರೆ. ಅವರ ದೇಹದ ಬಣ್ಣವನ್ನೇ, ರಾಧಾರಾಣಿಯ ದೇಹದ ಬಣ್ಣವನ್ನೇ ಪಡ್ಕೋತಾರೆ. ಆಗ ಈ ಅಪೇಕ್ಷೆಯ ಜೊತೆಗೆ ಯುಗ ಧರ್ಮವನ್ನ ಸ್ಥಾಪನೆ ಮಾಡೋದು ಕೂಡ ಉದ್ದೇಶ ಆಗಿರುತ್ತೆ. ಮೊದ್ಲು ರಾಧಾರಾಣಿಯ ಒಂದು ಅನುಭವ ಪಡ್ಕೊಳ್ಳೋದಕ್ಕೆ ಬರ್ತಾರೆ. ನೆಕ್ಸ್ಟ್ ಯುಗ ಧರ್ಮವನ್ನ ಹಂಚ್ಬೇಕಾಗಿತ್ತು, ಅದಕ್ಕಾಗಿ ಭಗವಂತ ಬರ್ತಾರೆ. ಬೇರೆ ಒಂದು ಕಾರಣಕ್ಕಾಗಿ ಭಗವಂತನು ಅವತರಿಸಿ ಬರಲು ಅಪೇಕ್ಷೆ ಪಟ್ಟಾಗ ಯುಗ ಧರ್ಮವನ್ನು ಸ್ಥಾಪಿಸುವುದರ ಅಗತ್ಯವು ಕಾಣಿಸಿಕೊಂಡಿತು. ಅಪೇಕ್ಷೆ ಅದಿತ್ತು, ಅದ್ರ ಜೊತೆಗೆ ಯುಗ ಧರ್ಮವನ್ನು ಕೂಡ ಸ್ಥಾಪಿಸ್ಬೇಕು ಅನ್ನೋದು ಭಗವಂತನ ಮನಸ್ಸಿನಲ್ಲಿ ಬಂತು. 39ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ದೋಯಿ ಹೇತು ಅವತಾರಿ ಲಜ್ಞ ಭಕ್ತ ಗಣ ಅಪನೆ ಅಶ್ವಾದೆ ಪ್ರೇಮ ನಾಮ ಸತ್ಕರ್ತನ. ಅನುವಾದ: ಹೀಗೆ ಎರಡು ಕಾರಣಗಳು ಮುಂದಿಟ್ಟುಕೊಂಡು ಪ್ರಭು ತನ್ನ ಭಕ್ತರ ಜೊತೆ ಅವತರಿಸಿ ಬಂದು ದೈವ ಪ್ರೇಮವೆಂಬ ಅಮೃತವನ್ನು ಪಾನ ಮಾಡಿದನು. ಹಾಗೆಯೇ ಪವಿತ್ರ ನಾಮದ ಸಾಮೂಹಿಕ ಕೀರ್ತನೆಯನ್ನು ಆಸ್ವಾದಿಸಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. 40ನೇ ಶ್ಲೋಕ ಓದಿ. ಕನ್ನಡ ಅರ್ಥ ಆಗ್ತಾ ಇದೆಯಲ್ಲ? ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾ ಹೇಗೆ? ಯುಗ ಧರ್ಮ ಅಂದ್ರೆ ಏನು ಹೇಳಿ ಮಾತಾಜಿ? ಕಲಿಯುಗದ ಯುಗ ಧರ್ಮ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂಥದ್ದು. ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಸ್ವತಃ ಚೈತನ್ಯ ಮಹಾಪ್ರಭುಗಳು. ಆದ್ರಿಂದ ಅದನ್ನ ನಾವು ಎಲ್ಲೋ ಒಂದು ಇಸ್ಕಾನಲ್ಲಿ ಹೇಳ್ತಾರೆ, ಹಾಗಾಗಿ ನಾವು ಇದನ್ನ ಹೇಳ್ತೀವಿ ಅನ್ನೋ ತರ ನಾವು ಯೋಚನೆ ಮಾಡಬಾರ್ದು. ಇದು ಭಗವಂತನೇ ಕೊಟ್ಟಿರೋಂಥದ್ದು. ಹಾಗಾಗಿ ಕಲಿಯುಗದ ಯುಗ ಧರ್ಮ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂಥದ್ದು, ಸಂಕೀರ್ತನೆ ಮಾಡುವಂಥದ್ದು. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ಸೇಹಿದ್ವರೆ ಚಂಡಾಲೆ ಕೀರ್ತನ ಸಂಚಾರೆ ನಾಮ ಪ್ರೇಮ ಮಾಲಾ ರಾಜ್ತಿ ಪರಾಹಿಲ ಸಂಸಾರೆ. ಪದಗಳ ಅರ್ಥ ಓದಬೇಕು ಮಾತಾಜಿ? ಹರೇ ಕೃಷ್ಣ. ಅನುವಾದ ಓದಿ ಮಾತಾಜಿ. ಹೀಗೆ ಅವರು ಸಂಕೀರ್ತನ ಪದ್ಧತಿಯನ್ನು ಅಸ್ಪೃಶ್ಯರಲ್ಲೂ ಹರಡಿದರು. ಅವರು ಭಗವಂತನ ಪವಿತ್ರ ನಾಮ ಹಾಗೂ ದೈವ ಪ್ರೇಮವೆಂಬ ಒಂದು ಹೂಮಾಲೆಗಳನ್ನು ನೇಯ್ದು ಅದನ್ನು ಇಡೀ ಜಗತ್ತಿಗೆ ಹಾಕಿದನು. ಭಗವಂತ ಈ ಒಂದು ಹರೇ ಕೃಷ್ಣ ಮಂತ್ರವನ್ನ ಬರೀ ಇಂಥವ್ರಿಗೆ ಕೊಡ್ಬೇಕು, ಇಂಥವ್ರಿಗೆ ಕೊಡಬಾರ್ದು ಆ ರೀತಿ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹಂಚಿದ್ರು. ಅದು ಎಲ್ಲರಿಗೂ ಕೂಡ ಸೇರುವಂತದ್ದು. ಇಲ್ಲ ಬರೀ ಇವ್ರ ಭಕ್ತರು ಇವ್ರು ಕೊಡ್ಬೇಕು, ಇವ್ರ ಅಭಕ್ತರು ಇವ್ರು ಕೊಡ್ಬಾರ್ದು, ಈ ರೀತಿ ಇರ್ಲಿಲ್ಲ. ಅವರು ಅಸ್ಪೃಶ್ಯರಲ್ಲೂ ಕೂಡ ಈ ಒಂದು ಸಂಕೀರ್ತನ ಪದ್ಧತಿಯನ್ನ ಎಲ್ಲರಿಗೂ ಕೂಡ ಅವರು ಹಂಚ್ತಾರೆ. ನೆಕ್ಸ್ಟ್ 41ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಯೈ ಮತ ಭಕ್ತ ಭಾವ ಕರಿ ಅಂಗೀಕಾರ ಆಪನೀಯ ಚರಿ ಭಕ್ತಿ ಕರಿಲ ಪ್ರಚಾರ. ಅನುವಾದ: ಹೀಗೆ ಒಬ್ಬನ ಮನೋಭಾವವನ್ನು ಆವಾಹಿಸಿಕೊಂಡು ಅವರು ಚೈತನ್ಯರು ಭಕ್ತಿ ಸೇವೆಯನ್ನು ಬೋಧಿಸಿದರು.
ತಾವು ಬೋಧಿಸಿದ್ದನ್ನು ತಾವೇ ಅನುಷ್ಠಾನ ಮಾಡಿದರು. ಭಾವಾರ್ಥ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ರೂಪಾ ಗೋಸ್ವಾಮಿಯವರು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪ್ರಯಾಗದಲ್ಲಿ ಅಂದ್ರೆ ಅಲಹಾಬಾದಿನಲ್ಲಿ ಭೇಟಿ ಮಾಡಿದಾಗ ಮೊದಲು ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದರು. ತರುವಾಯ ಕೃಷ್ಣನ ಬೇರಾವುದೇ ಅವತಾರಕ್ಕಿಂತ ಚೈತನ್ಯರಾಗಿ ಅವನ ಅವತಾರವು ಬಹು ಉದಾತ್ತವಾದುದೆಂದು, ಚೈತನ್ಯರು ಕೃಷ್ಣ ಪ್ರೇಮವನ್ನು ಹಂಚುತ್ತಿದ್ದುದರಿಂದ ಹೀಗೆಂದು ರೂಪ ಗೋಸ್ವಾಮಿಯವರು ನುಡಿದರು. ಜನರ ದೈವ ಪ್ರೇಮವನ್ನು ವೃದ್ಧಿಪಡಿಸುವುದು ಚೈತನ್ಯರ ಬದುಕಿನ ಧ್ಯೇಯವಾಗಿತ್ತು. ಮನುಷ್ಯ ಜನ್ಮ ಪಡೆದಿರುವಾಗ ದೈವ ಪ್ರೇಮದ ನೆಲೆಯನ್ನು ಮುಟ್ಟುವುದೇ ಅತ್ಯಂತ ದೊಡ್ಡ ಸಾಧನೆ. ಜನರು ಕೆಲವು ಸಲ ಊಹಿಸುವಂತೆ ಭಗವಾನ್ ಚೈತನ್ಯರು ಯಾವುದೇ ಹೊಸ ಧರ್ಮವನ್ನು ಸ್ಥಾಪಿಸಲಿಲ್ಲ. ಭಗವಂತನ ಅಸ್ತಿತ್ವವನ್ನು ಮನದಟ್ಟು ಮಾಡಿಕೊಡುವುದು ಧರ್ಮ ವ್ಯವಸ್ಥೆಗಳ ಉದ್ದೇಶವಾಗಿದೆ. ಈ ಉದ್ದೇಶ ಸಾಧನೆಯಾದ ಬಳಿಕ ಸಾಮಾನ್ಯವಾಗಿ ಭಗವಂತನನ್ನು ಜಗತ್ತಿನ ಅಗತ್ಯಗಳನ್ನು ಪೂರೈಸಿಕೊಡುವ ಪುರುಷನೆಂದು ಭಾವಿಸಿ ಮೊರೆ ಹೋಗಲಾಗುತ್ತದೆ. ಆದರೆ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಬದುಕಿನ ಲೋಕೋತ್ತರ ಧ್ಯೇಯವು ಪ್ರತಿಯೊಬ್ಬರಿಗೂ ದೈವ ಪ್ರೇಮವನ್ನು ಹಂಚಬೇಕೆಂಬುದೇ ಆಗಿದೆ. ಭಗವಂತನು ಪರಮೋನ್ನತನೆಂದು ಒಪ್ಪಿಕೊಳ್ಳುವ ಯಾರೇ ಆಗಲಿ ಹರೇ ಕೃಷ್ಣ ಮಂತ್ರದ ಸಂಕೀರ್ತನದ ಪ್ರಕ್ರಿಯೆಯನ್ನು ಕೈಗೊಂಡು ದೈವ ಪ್ರೇಮಿ ಆಗಬಹುದು. ಆದ್ದರಿಂದ ಚೈತನ್ಯರು ತುಂಬಾ ಉದಾತ್ತ ಪುರುಷರು. ಭಕ್ತಿ ಸೇವಾ ಮಾರ್ಗದ ಈ ಔದಾರ್ಯಪೂರ್ಣ ಪ್ರಸಾರವು ಸ್ವಯಂ ಕೃಷ್ಣನಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಭಗವಾನ್ ಚೈತನ್ಯರು ಕೃಷ್ಣನೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಕೃಷ್ಣ ಒಂದೇ ಅಲ್ವಾ? ಅವರು ಯಾವ ರೀತಿ ಅಂತಂದ್ರೆ, ಕೃಷ್ಣ ಬೇರೆ ಯಾವುದೇ ಧರ್ಮವನ್ನ ಕೂಡ ಹೊಸದಾಗಿ ಏನು ಸ್ಥಾಪಿಸ್ಲಿಲ್ಲ. ಅವರು ಒಂದು ಯುಗ ಧರ್ಮವನ್ನ ಕೊಟ್ರು, ಅದೇ ಹರೇ ಕೃಷ್ಣ ಮಹಾಮಂತ್ರ. ಭಗವಂತನ ಅಸ್ತಿತ್ವವನ್ನ ಮನದಟ್ಟಿ ಮಾಡಿಕೊಡುವುದು ಧರ್ಮ ವ್ಯವಸ್ಥೆಗಳ ಉದ್ದೇಶ. ಈ ಉದ್ದೇಶದ ಸಾಧನೆಯಾದ ಬಳಿಕ ಸಾಮಾನ್ಯವಾಗಿ ಭಗವಂತನನ್ನು ಜಗತ್ತಿನ ಅಗತ್ಯಗಳನ್ನು ಪೂರೈಸಿಕೊಡುವ ಪುರುಷನೆಂದು ಭಾವಿಸಿ ಮೊರೆ ಹೋಗಲಾಗುತ್ತದೆ. ಆದರೆ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಬದುಕಿನ ಲೋಕೋತ್ತರ ಧ್ಯೇಯವು ಪ್ರತಿಯೊಬ್ಬರಿಗೂ ದೈವ ಪ್ರೇಮವನ್ನು ಹಂಚಬೇಕೆಂಬುದೇ ಆಗಿದೆ. ಅವರ ಇಷ್ಟ ಏನಿತ್ತು? ಚೈತನ್ಯ ಮಹಾಪ್ರಭುಗಳ ಇಷ್ಟ ಪ್ರತಿಯೊಂದು ಜೀವಿಗೂ ಕೂಡ ಈ ಒಂದು ಭಗವತ್ ಪ್ರೇಮವನ್ನ ಹಂಚಬೇಕು, ಪ್ರತಿಯೊಂದು ಜೀವಿಯು ಕೂಡ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಸ್ಕ್ರಾಲ್ ಮಾಡಿ ಮಾತಾಜಿ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಓದಿ ಮಾತಾಜಿ. ವ್ಯಕ್ತಿಯು ಪರಮ ದೇವೋತ್ತಮ ಪುರುಷನಿಗೆ ಶರಣಾಗತನಾಗಬೇಕು ಎನ್ನುವ ತತ್ವವನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಬೋಧಿಸಿದ್ದಾನೆ. ಭಗವಂತನಿಗೆ ಶರಣಾಗತನಾದವನು ಆ ಭಗವಂತನನ್ನು ಪ್ರೀತಿಸಲು ಕಲಿತು ಇನ್ನಷ್ಟು ಮುನ್ನಡೆಯಬಹುದು. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಪ್ರಸಾರವಾದ ಕೃಷ್ಣ ಪ್ರಜ್ಞಾ ಚಳವಳಿಯು ಎಲ್ಲದರ ಅಂತಿಮ ನಿಯಾಮಕನಾದ ಪರಮ ದೇವೋತ್ತಮ ಅಸ್ತಿತ್ವವನ್ನು ಗುರುತಿಸುವ ಎಲ್ಲರಿಗೂ ವಿಶೇಷವಾದ ಉದ್ದಿಷ್ಟವಾಗಿದೆ. ಜನ ತಮ್ಮನ್ನು ಲೋಕೋತ್ತರ ಪ್ರೇಮ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಹೇಗೆಂಬುದನ್ನು ಬೋಧಿಸುವುದು ಚೈತನ್ಯರ ಧ್ಯೇಯವಾಗಿದೆ. ತನ್ನ ಸೇವೆ ಮಾಡಬೇಕೆಂದು ತಾನೇ ಭಕ್ತನ ಸ್ಥಾನದಲ್ಲಿ ನಿಂತು ಬೋಧಿಸುತ್ತಿರುವ ಕೃಷ್ಣನೇ ಭಗವಾನ್ ಚೈತನ್ಯರು. ಮಾತಾಜಿ ಓದ್ಲಾ ಸಾಕ? ಓದಿ ಮಾತಾಜಿ. ಭಕ್ತನೊಬ್ಬನ ಸ್ಥಾನ ವಹಿಸಿಕೊಂಡು ಭಗವಾನ್ ಚೈತನ್ಯರ ರೂಪದಲ್ಲಿ ಅವತರಿಸಿ ಬರಲು ಒಪ್ಪಿದ ಕೃಷ್ಣನ ನಿರ್ಧಾರವು ಅವನ ಅನೇಕ ಅದ್ಭುತ ಲಕ್ಷಣಗಳಲ್ಲಿ ಒಂದು. ಬದ್ಧಜೀವಿಯೊಬ್ಬನು ತನ್ನ ಅಪರಿಪೂರ್ಣ ಪ್ರಯತ್ನಗಳಿಂದ ಪರಾತ್ಪರ ದೇವೋತ್ತಮ ಪುರುಷನನ್ನು ಸಮೀಪಿಸಲಾರನು. ಆದ್ದರಿಂದ ಶ್ರೀ ಕೃಷ್ಣನು ಶ್ರೀ ಗೌರಾಂಗರ ರೂಪದಲ್ಲಿ ಜನಿಸಿ ಬಂದು ಅವನನ್ನು ಸಮೀಪಿಸುವ ಕಾರ್ಯವನ್ನು ಸುಲಭ ಮಾಡಿದ್ದಾನೆ. ಇದು ನಿಜವಾಗಿಯೂ ಅದ್ಭುತವೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈಗ ಬದ್ಧಜೀವಿಗಳು ನಾವು ನೇರವಾಗಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಹೇಳ್ತೀರಾ? ಹರೇ ಕೃಷ್ಣ. ನಮ್ಮಲ್ಲಿ ಸಾಕಷ್ಟು ಲೋಪದೋಷಗಳಿವೆ ಮಾತಾಜಿ, ಅಪರಿಪೂರ್ಣತೆಗಳು ಇವೆ. ಮುಖ್ಯವಾದ 4 ದೋಷಗಳು ಯಾವ್ದಿದೆ ಹೇಳ್ತೀರಾ? ಭ್ರಮೆಯಲ್ಲಿರೋದು, ಅಂದ್ರೆ ನಾನು ದೇಹ ಆತ್ಮ ಅಲ್ಲ ಅಂತನ್ನೋದು. ಇನ್ನೊಂದು ಮೋಸ ಮಾಡೋದು ನಮ್ಮಲ್ಲಿ ಇರುವ ಒಂದು ಇದು. ಮತ್ತೆ ನಮ್ಮ ಎಲ್ಲ ಇದುಗಳು ಇಂದ್ರಿಯಗಳು ಅಪರಿಪೂರ್ಣವಾಗಿರುವಂತದ್ದು. ಮೋಸ ಮಾಡೋದು ಆಯ್ತು, ಮೋಸ ಮಾಡೋದು ಆಯ್ತು. ತಪ್ಪು ಮಾಡೋದು. ತಪ್ಪು ಮಾಡೋದು.
ಹರೇ ನೋಡಿ ಕೃಷ್ಣ ಎಷ್ಟು ಹೆಲ್ಪ್ ಮಾಡ್ತಾರೆ ಎಲ್ಲಾರು ನಿಮ್ಗೆ. ತಪ್ಪು ಮಾಡುವ ತಪ್ಪು ಮಾಡುವ ಧನ್ಯವಾದಗಳು. ಪ್ರವೃತ್ತಿ ಇದೆ, ಮೋಸ ಮಾಡುವ ಪ್ರವೃತ್ತಿ ಇದೆ, ಭ್ರಮೆಗೆ ಒಳಗಾಗ್ತಿವಿ, ಮತ್ತೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಅಪರಿಪೂರ್ಣ. ಅಲ್ವಾ? ಹೀಗಿರುವಾಗ ನಾವು ಭಗವಂತನನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ ಆಗುತ್ತೆ? ಹಾಗಾಗಿ ಭಗವಂತ ತಾನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಒಬ್ಬ ಭಕ್ತನಾಗಿ ಹೇಗೆ ನಡ್ಕೋಬೇಕು, ಹೇಗೆ ಮಾಡೋದ್ರಿಂದ ನಾವು ಭಗವಂತನನ್ನ ಸಮೀಪಿಸಬಹುದು ಅನ್ನೋದನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು ತೋರ್ಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಓದಿ ಮಾತಾಜಿ. ಓದ್ಲ ಮಾತಾಜಿ. ಹೌದು, ಓದಿ ಮಾತಾಜಿ. ಭಗವಾನ್ ಚೈತನ್ಯರು ಒಂದು ರಾಧಾರಾಣಿಯ ಮನೋಧರ್ಮದ ಕೃಷ್ಣ ಅಲ್ಲವೋ ಅವರದು ರಾಧೆ ಹಾಗೂ ಕೃಷ್ಣರ ಸಂಯುಕ್ತ ವ್ಯಕ್ತಿತ್ವ ಎಂದು ಸ್ವರೂಪ ದಾಮೋದರ ಗೋಸ್ವಾಮಿಯವರು ವರ್ಣಿಸಿದ್ದಾರೆ. ಲೋಕೋತ್ತರ ಪ್ರೇಮದಲ್ಲಿ ಕೃಷ್ಣನ ಮಧುರತೆಯನ್ನು ಸ್ವರೂಪ ದಾಮೋದರ ಗೋಸ್ವಾಮಿ ಯಾರು ಅಂತ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಯಾವ್ದು ಸ್ವರೂಪ ದಾಮೋದರ ಗೋಸ್ವಾಮಿ ಯಾರು ಅನ್ಕೊಂಡಿದ್ದೀರಾ ನೀವು? ಸನಾತನ ಅವ್ರ ಅಣ್ಣ ಅಲ್ಲ, ಸನಾತನ ಅವ್ರ ಅಣ್ಣ ಯಾರು? ಲಲಿತಾ ಸಖಿ. ಗೋಸ್ವಾಮಿ. ಲಲಿತಾ ಸಖಿ. ಇಲ್ಲಿ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಯಾವ ರೀತಿಯ ಸಂಬಂಧ, ಯಾವ ರೀತಿ ಅವ್ರ ಹತ್ರ ಇದ್ರು? ಲಲಿತಾ ಸಖಿ ಮಾತಾಜಿ. ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಮೂಲ ಹೆಸರು ಪುರುಷೋತ್ತಮಾಚಾರ್ಯ ಅಂತ ಇರುತ್ತೆ. ಇವರು ಚೈತನ್ಯ ಮಹಾಪ್ರಭುಗಳ ಅಂತರಂಗ ಸಹಚರರು, ಅಂದ್ರೆ ಅವರ ಅತಿ ಆಪ್ತ ಭಕ್ತರಲ್ಲಿ ಒಬ್ಬರಾಗಿರ್ತಾರೆ. ಅವರು ಸನ್ಯಾಸ ಸ್ವೀಕರಿಸಿದ ಮೇಲೆ ಅವನಿಗೆ ಸ್ವರೂಪ ದಾಮೋದರ ಗೋಸ್ವಾಮಿ ಎಂಬ ಹೆಸರು ಅವ್ರಿಗೆ ಬರುತ್ತೆ. ಅವರು ಚೈತನ್ಯ ಮಹಾಪ್ರಭುಗಳ ಹತ್ರ ಯಾರು ಬೇರೆ ಯಾವುದೇ ವಿಷಯವನ್ನ ತಂದ್ರು ಕೂಡ ಅವ್ರು ಅದನ್ನ ನೋಡಿ ಅಲ್ಲಿ ಏನು ಲೋಪದೋಷಗಳಿದೆ ಅದನ್ನ ತಿದ್ದಿ ನಂತರ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಓದ್ಲಿಕ್ಕೆ ಕೊಡ್ತಾ ಇದ್ರಂತೆ. ಅಷ್ಟೊಂದು ಆಪ್ತರಾಗಿರ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಕೂಡ ಸ್ವರೂಪ ದಾಮೋದರ ಮಹಾಪ್ರಭುಗಳನ್ನ ತುಂಬಾ ಮೆಚ್ಕೊಂಡಿರ್ತಾರೆ. ನೆಕ್ಸ್ಟ್ ಓದಿ ಮಾತಾಜಿ. ಲೋಕೋತ್ತರ ಪ್ರೇಮದಲ್ಲಿ ಕೃಷ್ಣನ ಮಧುರತೆಯನ್ನು ಆಸ್ವಾದಿಸುವುದು ಭಗವಾನ್ ಚೈತನ್ಯರ ಉದ್ದೇಶವಾಗಿದೆ. ತಮ್ಮನ್ನು ಕೃಷ್ಣ ಎಂದು ಭಾವಿಸುವ ವಿಚಾರದಲ್ಲಿ ಅವರಿಗೆ ಶ್ರದ್ಧೆ ಇಲ್ಲ, ಏಕೆಂದರೆ ಅವರಿಗೆ ಬೇಕಾಗಿರುವುದು ರಾಧಾರಾಣಿಯ ಸ್ಥಾನ. ಈ ಅಂಶವನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರಬೇಕು. ತಾವು ಭಕ್ತರೆಂದು ಹೇಳಿಕೊಳ್ಳುವ ಜನರ ವರ್ಗವೊಂದಿದೆ. ನಾಡಿಯ ನಗಾರಿಗಳು ಅಥವಾ ಗೌರ ನಗಾರಿಗಳು ಎಂಬ ಹೆಸರಿನಿಂದ ಈ ವರ್ಗದ ಭಕ್ತರನ್ನು ಕರೆಯಲಾಗುತ್ತದೆ. ಗೋಪಿಯರ ಹರೇ ಕೃಷ್ಣ ಮಾತಾಜಿ. ಹೇಳಿ, ಈಗ ನಾಡಿಯ ನಾಗರಿಗಳು ಅಥವಾ ಗೌರ ನಾಗರಿಗಳು ಅಂದ್ರೆ ಯಾರು? ಭಕ್ತರಿಗೆ ಗೌರ ನಾಗರಿಗಳು ಅಂತಾರೆ ಮಾತಾಜಿ. ಮಾತಾಜಿ ಇದು ನಾಡಿಯವ ನದಿಯ ನಾಗರಿ? ನಾಡಿಯ ನಾಗರಿಗಳು ಅಥವಾ ಗೌರ ನಾಗರಿಗಳು. ಈಗ ಚೈತನ್ಯ ಮಹಾಪ್ರಭುಗಳು ಬಂದಿರೋಂಥದ್ದು ಯಾಕೆ? ರಾಧಾರಾಣಿಯ ಸ್ಥಾನ ಏನಿದೆ ಅದನ್ನ ಅವರು ಕೃಷ್ಣ ಅನ್ನೋದನ್ನೇ ಅವ್ರು ಮರ್ತು ಅವರು ರಾಧಾರಾಣಿಯ ಸ್ಥಾನವನ್ನ ಅವರ ಒಂದು ಅನುಭವವನ್ನ ಪಡ್ಕೋಬೇಕು ಅಂತ ಕೃಷ್ಣ ಬಂದಿರೋಂಥದ್ದು. ಆದ್ರೆ ಈ ನಾಡಿಯ ನಾಗರಿಗಳು ಯಾರು? ಇದು ಹೇಳ್ತೀರಾ ಯಾರಾದ್ರೂ? ನವದ್ವೀಪ. ಹೇಳಿ. ನವದ್ವೀಪ ಅದು ನಾಗರಿಕರು. ನವದ್ವೀಪದು ಮಾಯಾಪುರ. ಮಾತಾಜಿ ಹೇಳಿ, ಸ್ವಲ್ಪ ಹತ್ರ ಇದ್ದೀರಾ, ಹೇಳಿ. ಅಂದ್ರೆ ಇವ್ರು ಯಾರು ಅಂತ ಹೇಳಿದ್ರೆ ಇವರು ಒಂದು ಅಪಸಂಪ್ರದಾಯ ಅಂತ ಹೇಳ್ಬೋದು. ಇವರ ಸಂಪ್ರದಾಯ ಹೇಗೆ ಅಂತಂದ್ರೆ ಇವರು ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ, ಅವನು ನಾಯಕನಾಗಿದ್ದಾನೆ, ನಾವೆಲ್ಲ ಅವನ ನಾಯಕಿಯರು, ನಾವೆಲ್ಲ ಗೋಪಿಯರು, ನಾವೆಲ್ಲ ಭಗವಂತನಿಗೆ ಗೋಪಿಕೆ ಸ್ಥಾನದಲ್ಲಿ ಇದ್ದೀವಿ. ಆ ರೀತಿ ಅವ್ರ ಭಾವ ಬೇರೆ ಬೇರೆ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾರೆ. ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಒಬ್ಬ ಕೃಷ್ಣ, ನಾನೇ ಕೃಷ್ಣ ಅಂತ ತಿಳ್ಕೊಳ್ಳೋದು, ಅವಳು ಗೋಪಿಕೆ ಅಂತ ತಿಳ್ಕೊಳ್ಳೋದು, ನೀನು ಗೋಪಿಕೆ ಆಗಿದ್ಯಾ, ನಾನು ಕೃಷ್ಣ ಆಗಿದ್ದೀನಿ ಅಂತ ಹೇಳೋದು, ಒಂದು ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಸಂಪ್ರದಾಯವನ್ನ ಚೈತನ್ಯ ಮಹಾಪ್ರಭುಗಳು ಒಪ್ಕೊಳ್ಳೋದಿಲ್ಲ. ಹಾಗೇನೆ ನಮ್ಮ ಇವ್ರು ಯಾರಿದ್ದಾರೆ ಸ್ವರೂಪ ಗೋಸ್ವಾಮಿ, ಇವ್ರು ಯಾರು ಕೂಡ ಇವರ ಈ ಸಂಪ್ರದಾಯವನ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಇದು ಅಪಸಂಪ್ರದಾಯ ಅಂತ ನಾವು ಅರ್ಥ ಮಾಡ್ಕೋಬಹುದು. ಓದಿ ಮಾತಾಜಿ. ನಾಡಿಯ ನಾಗರಿಗಳು ಅಥವಾ ಗೌರ ನಾಗರಿಗಳು ಇವ್ರದೇ ಒಂದು ತತ್ವವನ್ನ ಇಟ್ಕೊಂಡಿರ್ತಾರೆ. ಇದು ನಮ್ಮ ಸಂಪ್ರದಾಯಕ್ಕೆ ಸೇರೋದಿಲ್ಲ. ಹಾಗಾಗಿ ಶ್ರೀಲ ಪ್ರಭುಪಾದರು ಕೂಡ ಈ ಒಂದು ಸಂಪ್ರದಾಯವನ್ನ ಖಂಡಿಸ್ತಾರೆ.
ನೆಕ್ಸ್ಟ್ ಓದಿ ಮಾತಾಜಿ. ಗೋಪಿಯರ ಮನೋಧರ್ಮದಲ್ಲಿ ತಾವು ಚೈತನ್ಯರಿಗೆ ಒಲಿದಿರುವುದಾಗಿ ಈ ವರ್ಗದ ಜನ ನಟಿಸುತ್ತಾರೆ. ಆದರೆ ಚೈತನ್ಯರು ತಮ್ಮನ್ನು ಭೋಕ್ತೃವಾದ ಕೃಷ್ಣನ ಸ್ಥಾನದಲ್ಲಿರಿಸಿಕೊಳ್ಳದೆ ಭೋಗ್ಯ ವಸ್ತುವಾದ ಭಕ್ತನ ಸ್ಥಾನದಲ್ಲಿ ಇರಿಸಿಕೊಂಡರು ಎಂಬುದನ್ನು ಈ ವರ್ಗದ ಜನ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಾವು ನಿಷ್ಕಪಟಿಗಳು ಎಂದು ನಟಿಸುವ ಇಂತಹ ಅನಧಿಕೃತ ಜನರ ಕಲ್ಪನೆಗಳಿಗೆ ಚೈತನ್ಯರ ಒಪ್ಪಿಗೆ ಸಿಕ್ಕಿಲ್ಲ. ಗೌರ ನಾಗರಿಗಳಂತಹ ಜನರ ನೀಡುವ ಚೈತನ್ಯರ ಚಿತ್ರಗಳೇನಿದ್ದರೂ ಭಗವಾನ್ ಚೈತನ್ಯರ ದೇಹಗಳ ಅಕುಟಿಲ ಅನುಷ್ಠಾನಕ್ಕೆ ಒದಗಿ ಬಂದಿರುವ ಅಡ್ಡಿಗಳೇ ಆಗಿವೆ. ಭಗವಾನ್ ಚೈತನ್ಯರು ನಿಸ್ಸಂದೇಹವಾಗಿ ಕೃಷ್ಣನೇ. ಅವರು ಎಂದಿಗೂ ರಾಧಾರಾಣಿಗಿಂತ ಭಿನ್ನರಾದವರಲ್ಲ. ಆದರೆ ಆಧ್ಯಾತ್ಮ ಪರಿಭಾಷೆಯಲ್ಲಿ ವಿಪ್ರಲಂಬ ಭಾವ ಎಂದು ಕರೆಯಲಾಗುವ ಭಾವವನ್ನು ಚೈತನ್ಯರು ಹಲವು ಅಂತರಂಗದ ಕಾರಣಗಳಿಗಾಗಿ ಸ್ವೀಕರಿಸಿದರು. ಸೇವೆಯ ಹೆಸರಿನಲ್ಲಿ ಮಾತಾಜಿ. ಹರೇ ಕೃಷ್ಣ. ವಿಪ್ರಲಂಬ ಭಾವ ಅಂದ್ರೆ ಏನಂತ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ನಾವು ವಿರಹ ವೇದನೆ ಇದ್ದರೂ ಕೃಷ್ಣನ ಧ್ಯಾನದಲ್ಲಿ ಅವನ ಸ್ಮರಣೆಯಲ್ಲೇ ಇರ್ಬೇಕು ಅಂತ. ಮಾತಾಜಿ. ಹರೇ ಕೃಷ್ಣ. ಗೋಪಿಕೆಯರು ಗೋಪಿಕೆಯರೇನೋ ರಾಧಾರಾಣಿ ಅವರೇನೋ ರಾಧೆ ಮತ್ತೆ ವೃಂದಾವನದ ಗೋಪಿಕೆಗಳು ಶ್ರೀಕೃಷ್ಣನಿಂದ ದೂರ ಆಗಿದ್ದಾಗ ಅವರ ಹೃದಯದಲ್ಲಿ ಒಂದು ವ್ಯಾಕುಲತೆ ಉಂಟಾಗುತ್ತೆ. ಅಂತಹ ಒಂದು ವ್ಯಾಕುಲತೆಯನ್ನ ವಿಪ್ರಲಂಬ ಭಾವ ಅಂತ ಕರೀತಾರೆ. ಹೇಳಿ ಮಾತಾಜಿ. ಲೋಕೋತ್ತರವಾದುದರ ವಲಯಕ್ಕೆ ಪ್ರಾಪಂಚಿಕರು ಅಗತ್ಯವಾಗಿ ಪ್ರವೇಶಿಸಬಾರದು. ಹಾಗೆ ಪ್ರವೇಶಿಸಿ ಭಗವಂತನಿಗೆ ಅಸಂತುಷ್ಟಿ ಉಂಟು ಮಾಡಬಾರದು. ಈ ಬಗೆಯ ಭಕ್ತಿ ವ್ಯತ್ಯಯದ ಬಗೆಯ ವ್ಯಕ್ತಿಯು ಸದಾ ಜಾಗರೂಕನಾಗಿರಬೇಕು. ಭಕ್ತನು ಕೃಷ್ಣನಿಗೆ ಕಿರಿಕಿರಿ ಉಂಟು ಮಾಡಲಿಕ್ಕಾಗಿ ಉದ್ದಿಷ್ಟನಾದವನಲ್ಲ. ಶೀಲರೂಪ ಗೋಸ್ವಾಮಿಯವರು ವಿವರಿಸಿರುವಂತೆ ಭಕ್ತಿ ಸೇವೆಯ ಕೃಷ್ಣನಿಗೆ ಅನುಕೂಲ್ಯೇನ ಎಂದರೆ ಮೆಚ್ಚುಗೆಯಾಗುವಂತಿರಬೇಕು. ಕೃಷ್ಣನ ವಿಷಯದಲ್ಲಿ ಅನುಕೂಲದ ದೃಷ್ಟಿ ಇಟ್ಟುಕೊಳ್ಳದೆ ವರ್ತಿಸುವುದು ಭಕ್ತಿಯಲ್ಲ. ಕಂಸನು ಕೃಷ್ಣನ ಶತ್ರುವಾಗಿದ್ದ. ಸದಾ ಕೃಷ್ಣನನ್ನು ಕುರಿತು ಚಿಂತಿಸುತ್ತಿದ್ದ. ಆದರೆ ಕೃಷ್ಣನನ್ನು ತನ್ನ ಶತ್ರುವೆಂದೆಣಿಸಿ ಅವನ ಬಗೆಗೆ ಚಿಂತಿಸುತ್ತಿದ್ದ. ಸೇವೆ ಎಂದು ಕರೆಸಿಕೊಳ್ಳುವ ಇಂಥ ವೈರಭಾವದ ಕಾರ್ಯದಿಂದ ವ್ಯಕ್ತಿಯು ಸದಾ ದೂರವಿರಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶಕುಂತಲಾ ಮಾತಾಜಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಅದನ್ನೇ ಸ್ಕ್ರಾಲ್ ಮಾಡಿ. ಸ್ವಲ್ಪ ಮೇಲೆ. ಮತ್ತೆ ಯಾತಕ್ಕೋಸ್ಕರ ಈ ಗೌರ ನಾಗರಿಗಳು ಮತ್ತೆ ಅಥವಾ ಇದು ನಾಡೀಯ ನಾಗರಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಮೋಸ ಹೋಗ್ಬಾರ್ದು. ಏಕೆಂದ್ರೆ ಈ ಜನಾಂಗವರು ಕೂಡ ಇವರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ, ಜಪ ಮಾಡ್ತಾರೆ, ಬೇರೆ ಎಲ್ಲ ಭಗವಂತನ ಭಕ್ತಿಯನ್ನ ಮಾಡ್ತಾರೆ. ಆದ್ರೆ ಅದ್ರ ಜೊತೆಗೆ ಇವರು ಈ ರೀತಿ ಎಲ್ಲ ನಡ್ಕೋತಾ ಇರ್ತಾರೆ. ಹಾಗಾಗಿ ಇಂತಹ ಸಂಪ್ರದಾಯವನ್ನ ನಾವು ಸೇರ್ಬಾರ್ದು. ಇವೆಲ್ಲ ಅಪಸಂಪ್ರದಾಯ ಆಗುತ್ತೆ. ನಾವು ಗೊತ್ತಿಲ್ದೇನೆ ನಾವು ಮೋಸ ಹೋಗ್ಬಾರ್ದು. ಇದನ್ನ ನಾವು ತಿಳ್ಕೊಂಡಿರ್ಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ನಮ್ಗೆ ಇವರು ಯಾರು ಶ್ರೀಲ ಪ್ರಭುಪಾದರು ಈ ಜನಾಂಗದ ಬಗ್ಗೆ ನಮ್ಗೆ ಈ ಒಂದು ಸಂಪ್ರದಾಯದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಕ್ರಾಲ್ ಮಾಡಿ ಮಾತಾಜಿ. ಎಷ್ಟು ಬೇಕು? ಅಷ್ಟೇ. ಮತ್ತೆ ಇನ್ನೇನು ಆನುಕೂಲ್ಯೇನ ಅಂತ ಹೇಳಿದ್ರೆ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಧ್ಯಾನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಉತ್ತಮ ಅಂತ ಹೇಳಿದ್ರೆ ಭಕ್ತಿರುತ್ತಮ ಅಂತ ಹೇಳಿದ್ರೆ, ನಮ್ಮ ಭಕ್ತಿ ಯಾವುದು ನಮ್ಮನ್ನ ಭಕ್ತಿ ಸೇವೆಗೆ ಕೃಷ್ಣನ ಸೇವೆಗೆ ಕರ್ಕೊಂಡೋಗುತ್ತೋ ಆ ಎಲ್ಲಾ ಕೆಲಸಗಳನ್ನ ಮಾಡ್ಬೇಕು. ಯಾವುದು ನಮ್ಮ ಕೃಷ್ಣನ ಸೇವೆಯಿಂದ ದೂರ ಮಾಡುತ್ತೋ ಆ ಕೆಲಸಗಳನ್ನೆಲ್ಲ ಬಿಡ್ಬೇಕು. ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ, ಕಂಸ ಕೂಡ ಯಾವಾಗ್ಲೂ ಕೃಷ್ಣನನ್ನ ನೆನೀತಾ ಇದ್ದ. ಯಾವಾಗ್ಲೂ ಕೃಷ್ಣನನ್ನ ಹೇಗೆ ಸಾಯಿಸೋದು, ಕೃಷ್ಣನನ್ನ ಹೇಗೆ ನನ್ನ ಶತ್ರು ಅವನನ್ನ ಹೇಗೆ ನಾನು ಕೊಲ್ಬೇಕು, ಈ ರೀತಿಯಲ್ಲೇ ಬರೀ ಕೃಷ್ಣನಿಗೆ ಕೆಟ್ಟದ್ರು ಮಾಡೋದ್ರ ಕಡೆನೆ ಅವನು ಯೋಚನೆ ಮಾಡ್ತಾ ಇದ್ದ. ಈ ರೀತಿ ಚಿಂತನೆ ಮಾಡಿದ್ರು ಕೂಡ ಭಗವಂತ ಕರುಣಾಮಯಿ, ಅವ್ರಿಗೇನು ಮೋಸ ಮಾಡೋದಿಲ್ಲ. ಅವನು ಶತ್ರು ದ್ವೇಷದಿಂದ ಭಗವಂತನನ್ನ ಅವನು ನೆನೆಸ್ಕೊಂಡ್ರು ಕೂಡ ಅವ್ರಿಗೂ ಕೂಡ ಬ್ರಹ್ಮ ಜ್ಯೋತಿ ತನಕ ಅವರು ಹೋಗ್ಬೋದು. ಆದ್ರೆ ಭಗವಂತನ ಗೋಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಭಗವಂತನನ್ನ ದ್ವೇಷ ಮಾಡಿದ್ರು ಕೂಡ ಅವ್ರಿಗೂ ಒಂದು ಉನ್ನತ ಸ್ಥಾನವನ್ನ ಭಗವಂತ ಕೊಡ್ತಾನೆ. ಆದ್ರೆ ಭಗವಂತನನ್ನ ನಾವು ಪ್ರೀತಿ ಮಾಡಿದ್ರೆ, ತುಂಬಾ ಭಕ್ತಿ ಮಾಡಿದ್ರೆ ಅವನ ಗೋಲೋಕ ವೃಂದಾವನದಲ್ಲಿ ನಮ್ಗೆ ಸ್ಥಳ ಸಿಗುತ್ತೆ. ಇಲ್ಲ ನಾವು ದ್ವೇಷ ಮಾಡಿದ್ರೆ ನಾವು ಬ್ರಹ್ಮ ಜ್ಯೋತಿಯಲ್ಲಿ ಮಾತ್ರ ಹೋಗ್ಬೋದು, ಅದಕ್ಕಿಂತ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಓದಿ ಮಾತಾಜಿ.
ಹೌದಿ ಓದ್ತೀನಿ ಓದಿ. ನಾನು ಓದಿ. ಶ್ಲೋಕದಿಂದ ಇಲ್ಲ ಇನ್ನ ಒಂದು ಇದಿತ್ತಲ್ವ ಇನ್ನೂ ಪ್ಯಾರ ಒಂದು ಇದೆ. ಪ್ಯಾರ ಇದೆ. ಮೇಲಕ್ಕೆ ಹೊರಟಾಯ್ತು ಮಾತಾಜಿ. ಸ್ಕ್ರಾಲ್ ಮಾಡಿ. ಇನ್ನೊಂದು ಪ್ಯಾರ ಇದೆ. ಓದಿ, ಇಲ್ಲಿಂದ ಓದಿ ಮಾತಾಜಿ. ಭಗವಾನ್ ಚೈತನ್ಯರು ರಾಧಾರಾಣಿಯ ಪತ್ರವನ್ನು ಸ್ವೀಕರಿಸಿದ್ದಾರೆ. ಗಂಭೀರದಲ್ಲಿ ಪುರಿಯಲ್ಲಿ ಭಗವಾನ್ ಚೈತನ್ಯರು ವಾಸಿಸುತ್ತಿದ್ದ ಕೊಠಡಿ. ಸ್ವರೂಪ ದಾಮೋದರ ಅವರು ಮಾಡಿದರಲ್ಲ, ಹಾಗೆ ನಾವಾದರೂ ಚೈತನ್ಯರು ವಹಿಸಿಕೊಂಡಿರುವ ಪಾತ್ರಕ್ಕೆ ಬೆಂಬಲ ನೀಡಬೇಕು. ಶ್ರೀಮದ್ ಭಾಗವತದಲ್ಲಿ ಬರೆಯಲಾಗಿರುವ ರಾಧೆಯ ವಿರಹದ ಭಾವನೆಗಳನ್ನು ಅವರು ಸದಾ ಚೈತನ್ಯರಿಗೆ ಜ್ಞಾಪಿಸುತ್ತಿದ್ದರು. ಇತ್ತ ಚೈತನ್ಯರು ಸ್ವರೂಪ ದಾಮೋದರ ಈ ನೆರವನ್ನು ಮೆಚ್ಚಿಕೊಳ್ಳುತ್ತಿದ್ದರು. ಆದರೆ ಗೌರ ನಾಗರಿಗಳು ಚೈತನ್ಯರನ್ನು ಭೋಕ್ತೃವಿನ ಸ್ಥಾನದಲ್ಲಿರುತ್ತಾರೆ ಮತ್ತು ತಮ್ಮನ್ನು ಭೋಗ್ಯ ವಸ್ತುವಿನಲ್ಲಿ ಸ್ಥಾನದಲ್ಲಿರಿಸಿಕೊಳ್ಳುತ್ತಾರೆ. ಗೌರ ನಾಗರಿಗಳ ಈ ಅತಿಯನ್ನು ಭಗವಾನ್ ಚೈತನ್ಯರಾಗಲಿ ಅವರ ಅನುಯಾಯಿಗಳಾಗಲಿ ಅನುಮೋದಿಸಿಲ್ಲ. ಆಶೀರ್ವಾದ ಗಳಿಸುವುದರ ಬದಲಿಗೆ ಈ ಮೂರ್ಖ ಕರುಣಶೀಲರು ಸಂಪೂರ್ಣವಾಗಿ ದೂರ ತಳ್ಳಲ್ಪಟ್ಟಿದ್ದಾರೆ. ಗೌರ ನಾಗರಿಕಗಳ ಕಲ್ಪನೆಗಳು ಭಗವಾನ್ ಚೈತನ್ಯ ಮಹಾಪ್ರಭುಗಳ ತತ್ವಗಳಿಗೆ ವಿರುದ್ಧವಾಗಿವೆ. ಕೃಷ್ಣನ ಪಾರಮಾರ್ಥಿಕ ಸಂತೋಷದ ತತ್ವವನ್ನು ರಾಧಾರಾಣಿಯ ಪಾತ್ರದಲ್ಲಿ ಆಕೆ ನಿಲ್ಲದ್ದರ ಲೋಕೋತ್ತರ ವಿರಹ ವೇದನೆ ಅನುಭವಿಸುತ್ತಿರುವುದರ ಭಾವನೆಗಳೊಂದಿಗೆ ಬೆರೆಸಬಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು. ಸ್ವಲ್ಪ ಸ್ಕ್ರಾಲ್ ಮಾಡಿ ಮಾತಾಜಿ. ಶಕುಂತಲಾ ಮಾತಾಜಿ. ಇಲ್ಲಿ ಸ್ವರೂಪ ದಾಮೋದರ ದಾಸರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ತುಂಬಾನೇ ಯಾರನ್ನ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾನೇ ಬೆಂಬಲ ಕೊಡ್ತಾ ಇದ್ರು. ರಾಧಾರಾಣಿಯ ವಿರಹದ ಭಾವನೆಗಳನ್ನ ಅವ್ರಿಗೆ ಜ್ಞಾಪಿಸ್ತಾ ಇದ್ರು. ಮತ್ತೆ ಎಲ್ಲಾ ರೀತಿ ನೆರವನ್ನ ಕೊಡ್ತಿದ್ರು. ಹಾಗಾಗಿ ಅವ್ರನ್ನ ಕಂಡ್ರೆ ಚೈತನ್ಯರಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಈ ಗೌರ ನಾಗರಿಗಳು ಹೇಗೆ ಅಂತಂದ್ರೆ, ಅವರು ಚೈತನ್ಯರನ್ನ ಭೋಕ್ತೃವಿನ ಸ್ಥಾನದಲ್ಲಿ ಇಡುತ್ತಾರೆ, ತಮ್ಮನ್ನು ಭೋಗ್ಯ ವಸ್ತುವಿನ ಸ್ಥಾನದಲ್ಲಿ ಇರಿಸಿಕೊಳ್ಳುತ್ತಾರೆ. ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಭೋಕ್ತೃ, ಆಸ್ವಾದಿಸುವವನು, ಇವರು ಆಸ್ವಾದಿಸಲ್ಪಡುವವರು ಅಂತ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಇಲ್ಲಿ ಅವ್ರು ಹೇಳ್ತಾ ಇರೋಂಥದ್ದು ಭಗವಾನ್ ಚೈತನ್ಯ ಮಹಾಪ್ರಭುಗಳು ಅವ್ರು ಬಂದಿರೋ ಉದ್ದೇಶವನ್ನ ಬಿಟ್ಬಿಡ್ತಾರೆ. ಅವರು ನಾಯಕ, ನಾವು ಅವ್ರ ಗೋಪಿಕೆಯರು, ನಾವು ಅವ್ರಿಗೆ ಸಮರ್ಪಣಾ ಭಾವದಿಂದ ನಮ್ಮನ್ನ ನಾವು ಅವ್ರಿಗೆ ಅರ್ಪಿಸ್ಕೊತಾ ಇದ್ದೀವಿ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಅವ್ರ ಕೆಟ್ಟ ಆಲೋಚನೆಗಳು ಈ ರೀತಿ ಎಲ್ಲ ಮಾಡೋದು ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟ ಆಗೋದಿಲ್ಲ. ಈ ಸಹಜಿಯರು ಅಷ್ಟೇ, ಅವ್ರೇನ್ ಮಾಡ್ತಾರೆ ಅಂದ್ರೆ, ನಾವು ಕೃಷ್ಣನ ನವಿಲಾಗಿದ್ದೀವಿ, ಕೃಷ್ಣನ ಕೊಳಲಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಪುರುಷರಾಗಿದ್ರು ಕೂಡ ಗೋಪಿಕೆಯರ ಒಂದು ಡ್ರೆಸ್ ಮಾಡ್ಕೊಳ್ಳೋದು, ನಾವು ಕೃಷ್ಣರಿಗೆ ಸಮರ್ಪಣೆ ಮಾಡ್ಕೊಂಡಿದೀವಿ ಅಂತ ಹೇಳೋದು, ಇದೆಲ್ಲ ಕೂಡ ಚೈತನ್ಯ ಮಹಾಪ್ರಭುಗಳಿಗೆ ಇಡ್ಸೋದಿಲ್ಲ. ಇಂತಹ ಸಂಪ್ರದಾಯಗಳು ಒಂದು 10-12 ಇದೆ, ಅಪಸಂಪ್ರದಾಯಗಳು. ಇವೆಲ್ಲವೂ ಕೂಡ ಈ ನಮ್ಮ ಮಧ್ವಗೌಡಿಯ ಸಂಪ್ರದಾಯ ಏನಿದೆ ಇದಕ್ಕೆ ವಿರುದ್ಧವಾದದ್ದಾಗಿರುತ್ತೆ ಈ ಸಂಪ್ರದಾಯಗಳು. ಹಾಗಾಗಿ ನಾವು ಯಾವ ಸಂಪ್ರದಾಯಕ್ಕೆ ಸೇರ್ತೀವಿ, ಎಲ್ಲಿಂದ ನಾವು ಭಕ್ತಿಯನ್ನ ಪಡ್ಕೋತೀವಿ ಅನ್ನೋದು ನಮ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ಲಿ ಅನ್ಬಿಟ್ಟು ನಮ್ಮ ಶ್ರೀಲ ಪ್ರಭುಪಾದರು ನಮಗೆ ಯಾರ್ಯಾರು ಈ ಅಪಸಂಪ್ರದಾಯದಲ್ಲಿ ಇದ್ದಾರೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 42ನೇ ಶ್ಲೋಕ ಓದ್ತೀನಿ ಮಾತಾಜಿ. ಹೋಗಿ. ಒಂದ್ ನಿಮಿಷ. ದಾಸ್ಯ ಸಖ್ಯ ವಾತ್ಸಲ್ಯ ಆರಾಯೇ ಶೃಂಗಾರ ಚಾರಿ ಪ್ರೇಮ ಚತುರ್ವಿಧ ಭಕ್ತೈ ಆಧಾರ. ಅನುವಾದ: ದಾಸ್ಯ, ಸಖ್ಯ, ವಾತ್ಸಲ್ಯ ಹಾಗೂ ದಾಂಪತ್ಯ ಈ 4 ದೈವ ಪ್ರೇಮದ 4 ರಸಗಳಾಗಿವೆ. 4 ಬಗೆಯ ಭಕ್ತರು ಈ ರಸಗಳ ಕೋಶಗಳಾಗಿರುತ್ತಾರೆ. ಹರೇ ಕೃಷ್ಣ. ಅಂದ್ರೆ ಕೆಲವು ಭಕ್ತರು ದಾಸ್ಯ ರಸದ ಆಶ್ರಯವಾಗಿರ್ತಾರೆ, ಕೆಲವರು ಸಖ್ಯ ರಸದ ಆಶ್ರಯವಾಗಿರ್ತಾರೆ, ಕೆಲವರು ವಾತ್ಸಲ್ಯ ರಸದ ಆಶ್ರಯವಾಗಿರ್ತಾರೆ, ಮತ್ತೆ ಕೆಲವರು ದಾಂಪತ್ಯ ರಸದ ಆಶ್ರಯ ಆಗಿರ್ತಾರೆ. ಅಂತಂದ್ರೆ ಈ 4 ರಸಗಳು ಭಕ್ತರ ಹೃದಯದಲ್ಲಿ ನೆಲೆಗೊಂಡಿರುತ್ತೆ. ಭಗವಂತನನ್ನ ಭಜಿಸುವ ಭಕ್ತರು 4 ರೀತಿಯ ಪ್ರೀತಿ ಭಾವಗಳನ್ನ ಹೊಂದಿರ್ತಾರೆ. ಕೆಲವರು ಸೇವಕ ಭಾವ ಇರುತ್ತೆ, ಕೆಲವರಿಗೆ ಸ್ನೇಹ ಭಾವ ಇರುತ್ತೆ, ಸಖ್ಯ ಭಾವ, ಕೆಲವರಿಗೆ ತಂದೆ ತಾಯಿಯ ಭಾವ ಇರುತ್ತೆ, ಕೆಲವರಿಗೆ ದಾಂಪತ್ಯ ಭಾವ ಇರುತ್ತೆ. ಆದ್ರೆ ಈ 4 ಭಾವದಲ್ಲಿ ಹೆಚ್ಚಿನ ಒಂದು ರಸ, ಒಳ್ಳೆಯ ಶ್ರೇಷ್ಠವಾದ ರಸ ಅಂತ ಹೇಳಿದ್ರೆ ಅದು ಮಾಧುರ್ಯ ಭಾವ ಅಂತ ಹೇಳ್ಬೋದು. ನೆಕ್ಸ್ಟ್ ಓದಿ ಮಾತಾಡ್ತೀನಿ. ಹರೇ ಕೃಷ್ಣ.
ಹರೇ ಮಾತಾಜಿ ಓದ್ಲ ಮಾತಾಜಿ ಶ್ಲೋಕ ಓದಿ 43. ಓದಿ ಮಾತಾಜಿ. ನಿಜ ಭಾವೇ ಶ್ರೇಷ್ಠ ಕರಿ ಮಾನೆ ನಿಜ ಭಾವೇ ಕರೆ ಕೃಷ್ಣ ಸುಖ ಆಸ್ವಾದಾನೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ತನ್ನ ರಸಭಾವನೆ ಉತ್ಕೃಷ್ಟವಾದುದೆಂದು ಪ್ರತಿಯೊಬ್ಬ ಭಕ್ತನು ಭಾವಿಸುತ್ತಾನೆ. ಈ ಮನೋಲಹರಿಯಲ್ಲಿ ಕೃಷ್ಣನಿಂದ ಮಹತ್ತರ ಸುಖವನ್ನು ಅನುಭವಿಸುತ್ತಾನೆ. ಹರೇಶ್ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ ದಾಸ್ಯ ರಸದಲ್ಲಿ ಇರ್ತಾನ ಭಕ್ತ, ಅವನೇನಂತ ಅನ್ಕೋತಾನೆ, ಓ ನನ್ನ ಒಂದು ದಾಸ್ಯ ರಸ ಇದೇ ಶ್ರೇಷ್ಠ ಅಂತ ತಿಳ್ಕೊತಾನೆ. ಸಖ್ಯ ರಸದಲ್ಲಿದ್ರೆ ಓ ಸಖ್ಯವೇ ಶ್ರೇಷ್ಠ ಅಂತ ತಿಳ್ಕೊತಾನೆ. ವಾತ್ಸಲ್ಯದಲ್ಲಿದ್ರೆ ವಾತ್ಸಲ್ಯವೇ ಶ್ರೇಷ್ಠ, ದಾಂಪತ್ಯದಲ್ಲಿದ್ರೆ ದಾಂಪತ್ಯ ರಸ ಮಾಧುರ್ಯ ರಸ ಶ್ರೇಷ್ಠ ಅನ್ಕೋತಾನೆ. ಆದ್ರೆ ಇದ್ರಲ್ಲೆಲ್ಲ ಯಾವುದು ಶ್ರೇಷ್ಠ ಅನ್ನೋದನ್ನ ನಮ್ಗೆ ಮುಂದಿನ ಶ್ಲೋಕ ತಿಳಿಸ್ಕೊಡತ್ತೆ. ಹರೇ ಕೃಷ್ಣ. ಭಾವಾರ್ಥ ಓದಿ ಮಾತಾಜಿ. ನೆಕ್ಸ್ಟ್ ಇದು ಶ್ಲೋಕ ಬೇರೆ ಮಾತಾಜಿ. ಹಾ ಅವ್ರು ಓದಿದ್ ಬರೀ ಅನುವಾದ ಇತ್ತು. ಅನುವಾದ ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ತಟಸ್ಥ ಹಾಯಿಯ ಮನೆ ವಿಚಾರ ಯದಿ ಕರಿ ಸಬರ ಸಹಿತ ಶೃಂಗಾರೆ ಅಧಿಕ ಮಾಧುರಿ. ಅನುವಾದ: ಆದರೆ ನಾವು ಈ ರಸಭಾವಗಳನ್ನು ಪಕ್ಷಪಾತ ಮಾಡದೆ ಹೋಲಿಸಿ ನೋಡಿದಾಗ ಮಾಧುರ್ಯ ಭಾವವು ಉಳಿದೆಲ್ಲ ಭಾವಗಳಿಗಿಂತಲೂ ಸವಿಯಾದದ್ದೆಂದು ಎಂಬುದು ನಮಗೆ ಕಾಣುತ್ತದೆ. ಭಾವಾರ್ಥ: ಭಗವಂತನೊಂದಿಗೆ ಭಕ್ತರು ಸ್ಥಾಪಿಸಿಕೊಳ್ಳುವ ನಂಟುಗಳ ಮಾತಿಗೆ ಬಂದರೆ ಯಾರು ಯಾರಿಗೂ ಹೆಚ್ಚಲ್ಲ ಅಥವಾ ಕಡಿಮೆಯಲ್ಲ, ಏಕೆಂದರೆ ಪರಸ್ಪರ ನೆಲೆಯಲ್ಲಿ ಪ್ರತಿಯೊಂದು ಸಮನಾದದ್ದೇ. ಇಂತಹ ಬಾಂಧವ್ಯಗಳು ಪರಾತ್ಪರ ನೆಲೆಯವೇ, ಆದರೂ ಅವುಗಳಲ್ಲಿ ಪಾರಮಾರ್ಥಿಕ ತಾರತಮ್ಯಗಳು ಇದ್ದೇ ಇವೆ. ಹೀಗೆ ಲೋಕೋತ್ತರ ನೆಲೆಯ ಮಾಧುರ್ಯ ಭಾವದ ನಂಟು ಅತ್ಯುನ್ನತ ಸಿದ್ಧಿ ಎಂದು ಪರಿಗಣಿಸಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ, 4 ರಸಗಳು ಶ್ರೇಷ್ಠವಾದದ್ದೇ, ಆದ್ರೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಮಾಧುರ್ಯ ಭಾವ, ಅದು ಅತ್ಯುನ್ನತ ಸಿದ್ಧಿ ಅಂತ ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಓದಿ ಮಾತಾಜಿ. ಓದಿ ನೆಕ್ಸ್ಟ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ಶ್ಲೋಕ 45. ಯಥೋತ್ತರಂ ಅಸೌ ಸ್ವಾದ ವಿಶೇಷೋಲ್ಲಾಸಮೈ ಅಪಿ ರತಿರ್ವಾಸನಯ ಸ್ವಾದ್ವಿ ಭಾಸತೆ ಕಾಪಿ ಕಸ್ಯಚಿತ್. ಅನುವಾದ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಿವಿಧ ಬಗೆಯ ಅಭಿರುಚಿಗಳಲ್ಲಿ ಪ್ರೇಮವು ಹೆಚ್ಚುತ್ತಾ ಹೋಗುವುದು ಅನುಭವಕ್ಕೆ ಬರುತ್ತದೆ. ಆದರೆ ಯಾವ ಪ್ರೇಮವು ಕ್ರಮಾಗತವಾಗಿ ಅಪೇಕ್ಷೆಯನ್ನು ಬೆಳೆಯಗೊಡುವ ನಿಟ್ಟಿನಲ್ಲಿ ಅತ್ಯುನ್ನತ ಮಟ್ಟದ ಸವಿಯುಳ್ಳದ್ದೋ ಅದು ಮಧುರ ಪ್ರೇಮವಾಗಿ ಅಭಿವ್ಯಕ್ತಗೊಳ್ಳುತ್ತದೆ. ಭಾವಾರ್ಥ: ಮೇಲಿನದು ಶ್ರೀಲ ರೂಪ ಗೋಸ್ವಾಮಿಯವರ ಭಕ್ತಿ ರಸಾಮೃತ ಸಿಂಧು 2.5.38 ಎಂಬ ಗ್ರಂಥದಿಂದ ಆರಿಸಿಕೊಂಡಿರುವ ಒಂದು ಶ್ಲೋಕ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಯಾವಾಗ ನಮ್ಮಲ್ಲಿ ಭಗವಂತನ ಬಗ್ಗೆ ಪ್ರೇಮ ಹೆಚ್ಚು ಅದು ಹೆಚ್ಚು ಹೋಗ್ತಾ ಇರುತ್ತೋ ಆಗ ಆ ಪ್ರೇಮ ನಮ್ಗೆ ಮಧುರ ಪ್ರೇಮವಾಗಿ ಮಾರ್ಪಾಡಾಗುತ್ತೆ. 46ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಶ್ರೀಲ ಪ್ರಭುಪಾದ್ ಕಿ ಜೈ. ಅಂತ ಏವ ಮಧುರ ಸಹಿ ಕಹಿತಾರ ನಾಮ ಸ್ವಾಕೀಯ ಪರಕೀಯ ಭಾವೇ ದ್ವಿವಿಧ ಸಂಸ್ಥಾನ್. ಅನುವಾದ: ಶ್ರೀಲ ಪ್ರಭುಪಾದ್ ಕಿ ಜೈ. ಅದುದರಿಂದ ನಾವು ಅದನ್ನು ಮಧುರ ರಸ ಎಂದು ಕರೆಯುತ್ತೇನೆ. ಅದರಲ್ಲಿ ವ್ಯಾವಹಾರಿಕ ಪ್ರೇಮ ಮತ್ತು ವೈವಾಹಿಕ ಪ್ರೇಮ ಮತ್ತು ಮದುವೆಯ ಶಕುಂತಲಾ ಮಾತಾಜಿ. ಆಚೆಹೀನ ಪ್ರೇಮ ಎಂದು 2 ಉಪ ವಿಭಾಗಗಳಿವೆ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದ್ ಕಿ ಜೈ.
ಹಾ, ಹರೇ ಕೃಷ್ಣ ಮಾತಾಜಿ. ಈ ಮಧುರ ರಸ ಅಂತ ಹೇಳ್ತೀವಲ್ವಾ, ಇದ್ರಲ್ಲಿ 2 ರೀತಿಯ ಪ್ರೇಮ ಇದೆ. ಯಾವ ರೀತಿ? ಮಾಧುರ್ಯದಲ್ಲಿ ಒಂದು ವೈವಾಹಿಕ ಪ್ರೇಮ, ಇನ್ನೊಂದು ಮದುವೆಯ ಆಚೆಗಿನ ಪ್ರೇಮ. ಇದನ್ನ ಸ್ವಕೀಯ ರಸ ಮತ್ತೆ ಪರಕೀಯ ರಸ ಅಂತ ಕೂಡ ಕರೀತಾರೆ. ಸ್ವಕೀಯ ರಸ ಅಂತ ಹೇಳಿದ್ರೆ ಧರ್ಮ ಸಮ್ಮತವಾಗಿ ವಿವಾಹ ಸಂಬಂಧದಲ್ಲಿರುವ ದಂಪತಿಯ ಪ್ರೀತಿ. ಉದಾಹರಣೆ ಯಾರು ಕೊಡ್ತೀರಾ, ಹೇಳ್ತೀರಾ? ಧರ್ಮ ಸಮ್ಮತವಾಗಿ ಮದುವೆ ಆಗಿದರೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಹೇಳಿ, ಯಾರು ಉದಾಹರಣೆ? ಹರೇ ಕೃಷ್ಣ. ಕೃಷ್ಣನನ್ನ ಮದ್ವೆ ಆಗಿದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ರುಕ್ಮಿಣಿ. ರುಕ್ಮಿಣಿ. ಆಮೇಲೆ ಸತ್ಯಭಾಮೆ. ಸತ್ಯಭಾಮೆ. ಗೋಪಿಕೆಯರು ಬರಲ್ಲ, ಸತ್ಯಭಾಮೆ. ಅವರೆಲ್ಲ ಮದ್ವೆ ಆಗಿದಾರಲ್ವಾ. ಮದ್ವೆ ಆಗಿ ಭಗವಂತನಿಗೆ ಹೆಚ್ಚು ಪ್ರೀತಿಯನ್ನ ತೋರಿಸ್ತಾ ಇರೋದನ್ನ ಸ್ವಕೀಯ ರಸ ಅಂತ ಕರೀತಾರೆ. ನೆಕ್ಸ್ಟ್ ಪರಕೀಯ ರಸ. ಪರಕೀಯ ರಸ ಅಂತ ಹೇಳಿದ್ರೆ ವಿವಾಹ ಸಂಬಂಧದ ಹೊರಗಿನ ಪ್ರೇಮ ಭಾವ. ಅಲ್ಲಿ ಮದ್ವೆ ಆಗಿರೋದಿಲ್ಲ, ಪ್ರೀತಿ ಮಾತ್ರ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ, ತುಂಬಾ ಪ್ರೇಮ ತೋರಿಸ್ತಾ ಇದ್ದಾರೆ. ಈ ರಸವನ್ನ ಪರಕೀಯ ರಸ ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ಕೊಡಿ. ಗೋಪಿಕೆಯರು ಆಮೇಲೆ ರಾಧಾರಾಣಿ ಕೂಡ ರಾಧಾರಾಣಿ ಅಲ್ವಾ? ಗೊತ್ತಾಯ್ತಲ್ವಾ ಸ್ವಕೀಯ ರಸ ಅಂದ್ರೇನು, ಪರಕೀಯ ರಸ ಅಂದ್ರೇನು ಅಂತ? ಹರೇ ಕೃಷ್ಣ. ಹಾ, ಹರೇ ಕೃಷ್ಣ. 47 ಮಾತಾಜಿ ರಾಧಾರಾಣಿ ಒಟ್ಟಿಗೆ ಮದ್ವೆ ಆಗಿದೆ ಅಲ್ಲ ಅವ್ರದ್ದು? ಇಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲ ಮಾತಾಜಿ, ಇಲ್ಲ ಆಗಿದೆ ಅಂತ ಹೇಳ್ತಾರೆ. ಅದು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಮಾತಾಜಿ. ಮದುವೆ ಮಾಡ್ಕೊಂಡವ್ರೆ ಅಂತ ಹೇಳ್ತಾರೆ. ಮಾತಾಜಿ ಒಂದ್ರಲ್ಲಿ ಹೇಳ್ತಾರೆ ಮಾತಾಜಿ, ಬ್ರಹ್ಮ ಅಂದ್ರೆ ಗುಪ್ತವಾಗಿ ಬ್ರಹ್ಮ ಬಂದು ಮದ್ವೆ ಮಾಡ್ಸಿದ್ದಾರೆ ಅಂತ, ಅಂದ್ರೆ ರಹಸ್ಯವಾಗಿದೆ ಅಂತ ಹೇಳ್ತಾರೆ. ಕೆಲವು ಬಿಗ್ನರ್ಸ್ ಗೆ ಹೇಳೋಗಿಲ್ಲ ಅಂತಾನು ಹೇಳ್ತಾರೆ ಮಾತಾಜಿ. ಹೌದೌದು ಮಾತಾಜಿ, ಹೌದು. ಈ ಮಾತು ನಾನು ಕೇಳಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪರಕೀಯ ಭಾವೇ ಅತಿ ರಸೇರ ಉಲ್ಲಾಸ, ವಜ್ರವೀನ ಈಹಾರ ನೈ ಅನ್ಯತ್ರ ನೈ ವಾಸ. ಮೇಲೆ ಮಾಡಿ ಮಾತಾಜಿ. ಅನುವಾದ ಸ್ವಲ್ಪ ಸ್ಕ್ರಾಲ್ ಮಾಡಿ ಮಾತಾಜಿ. ಶಕುಂತಲಾ ಮಾತಾಜಿ. ಅವಿವಾಹೇತರ ದಾಂಪತ್ಯದ ಭಾವದಲ್ಲಿ ರಸವು ಅಧಿಕವಾಗಿರುತ್ತದೆ. ಇಂತಹ ಪ್ರೇಮವನ್ನು ವಜ್ರದ ವಿನ ಬೇರೆಲ್ಲೂ ಕಾಣಲಾಗದು. ಹರೇ ಕೃಷ್ಣ ಮಾತಾಜಿ. ಪರಕೀಯ ರಸ ಎಲ್ಲಿ ಹೆಚ್ಚಾಗಿದೆ? ಪರಕೀಯ ರಸ ಎಲ್ಲಿ ಸಿಗುತ್ತೆ ನಮ್ಗೆ ಭಗವಂತನೊಂದಿಗೆ? ಪರಕೀಯ ರಸ ಗೋಪಿಕೆಯರಲ್ಲಿ, ರಜಭೂಮಿಯಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. 48ನೇ ಶ್ಲೋಕ ಓದಿ. ಶ್ಲೋಕ 48. ರಜದು ಗಣೇರ ಇಹಿ ಭಾವ ನೀರಾವಧಿ, ತಾರ ಮಧ್ಯೆ ಶ್ರೀರಾಧಾಯ ಭಾವೇರಹವಧಿ. ಅನುವಾದ: ಈ ಬಗೆಯ ಭಾವವು ರಜದ ಅಪ್ಸರೆಯರಲ್ಲಿ ಮೇರೆಯರಿಯದ ಪ್ರಮಾಣದಲ್ಲಿದೆ. ಆದರೆ ಆ ತರುಣಿಯರ ಪೈಕಿ ರಾಧೆಯಲ್ಲಿ ಈ ಭಾವವು ಸಿದ್ಧಿ ಪಡೆಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ರಜದ ಭೂಮಿಯಲ್ಲಿ ಈ ಒಂದು ಅಪ್ಸರೆಯರಲ್ಲಿ ಈ ಒಂದು ಭಾವ ಇದೆ. ಅದರಲ್ಲೆಲ್ಲ ತುಂಬಾ ಶ್ರೇಷ್ಠ ಮುಖ್ಯ ಯಾರು ಅಂತಂದ್ರೆ ರಾಧೆಯಲ್ಲಿ ಭಾವ ಹೆಚ್ಚಾಗಿದೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪ್ರೌಢ ನಿರ್ಮಲ ಭಾವ ಪ್ರೇಮ ಸರ್ವೋತ್ತಮ, ಕೃಷ್ಣೇರ ಮಾಧುರ್ಯ ರಸ ಆಸ್ವಾದ ಕಾರಣ. ಅನುವಾದ: ಆಕೆಯ ರಾಧೆಯ ಪರಿಶುದ್ಧ ಹಾಗೂ ಪರಿಪಕ್ವವಾದ ಪ್ರೇಮವು ಉಳಿದ ಎಲ್ಲರ ಪ್ರೇಮವನ್ನು ಮೀರಿ ನಿಲ್ಲುತ್ತದೆ. ಮಾಧುರ್ಯ ಭಾವದ ನಂಟನ್ನು ಕೃಷ್ಣನು ಸವಿಯಲಿಕ್ಕೆ ರಾಧೆಯ ಪ್ರೇಮವೇ ಕಾರಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ, ರಾಧೆಯ ಪ್ರೇಮ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನ ಯಾರಿಂದನೂ ಅವಳಷ್ಟು ಪ್ರೇಮ ಕೊಡೋದಕ್ಕೆ ಸಾಧ್ಯ ಇಲ್ವಂತೆ. ಹಾಗಾಗಿ ಭಗವಂತ ಆ ಪ್ರೇಮ ಹೇಗಿರ್ಬೋದು, ಆ ಮಾಧುರ್ಯ ಹೇಗಿರ್ಬೋದು, ಅದನ್ನ ಸವಿಯಲಿಕ್ಕೆ ಭಗವಂತ ಚೈತನ್ಯ ಮಹಾಪ್ರಭುಗಳಾಗಿ ರಾಧೆಯ ಒಂದು ಮೈಬಣ್ಣವನ್ನ ತಗೊಂಡು ಅವರು ಬರ್ತಾರೆ. 50ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ಆತ ಏವ ಸೇಯಿ ಭಾವ ಅಂಗಕಾರ ಕರಿ, ಸಾಧಿಲೇನ ನಿಜ ವಾಂಗ ಗೌರಾಂಗ ಶ್ರೀಹರಿ ವಾಂಚ ಶ್ರೀರಂಗ ಶ್ರೀಹರಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ಲೋಕ 50. ಆತ ಏವ ಸೇಯಿ ಭಾವ ಅಂಗಕಾರ ಕರಿ, ಅಂಗೀಕಾರ ಕರಿ, ಸಾಧಿಲೇನ ನಿಜ ವಾಂಛ
ಗೌರಾಂಗ ಶ್ರೀಹರಿ. ಹ್ಮ್ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ಸ್ವಯಂ ಶ್ರೀಹರಿಯೇ ಆದ ಭಗವಾನ್ ಗೌರಾಂಗರು ರಾಧೆಯ ಮನೋಭೂಮಿಕೆಯನ್ನು ಸ್ವೀಕರಿಸಿದರು. ಆ ಮೂಲಕ ತಮ್ಮದೇ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡರು. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಧನ್ಯವಾದಗಳು. ಓದಿ ಮಾತಾಜಿ. ಭಾವಾರ್ಥ ದಾಸ್ಯ, ಸಖ್ಯ, ವಾತ್ಸಲ್ಯ ಹಾಗೂ ಮಾಧುರ್ಯ ಎನ್ನುವವು ಪ್ರೇಮ ಸೇವೆಯ ವಿನಿಮಯಕ್ಕಾಗಿ ಇರುವ 4 ಬಗೆಯ ರಸಗಳು. ಇವುಗಳೆಲ್ಲ ಮಾಧುರ್ಯ ರಸವು ಪರಿಪೂರ್ಣವಾದದ್ದೆಂದು ಪರಿಗಣಿಸಲಾಗಿದೆ. ಆದರೆ ಈ ರಸವನ್ನು ಕೂಡ ಸ್ವಕೀಯ ಹಾಗೂ ಪರಕೀಯ ಎಂದು ಇನ್ನೂ 2 ರಸಗಳಾಗಿ ವಿಭಾಗಿಸಲಾಗಿದೆ. ಕೃಷ್ಣನು ವಿಧಿವತ್ತಾಗಿ ಮದುವೆಯಾಗಿರುವ ಒಬ್ಬ ಗಂಡನಾಗಿದ್ದರೂ ಅವನ ಜೊತೆ ಭಕ್ತರು ಸಾಧಿಸುವ ನಂಟು ಸ್ವಕೀಯ ಎನಿಸಿಕೊಳ್ಳುತ್ತದೆ. ಕೃಷ್ಣನನ್ನು ಉಪಪತಿಯ ಸ್ಥಾನದಲ್ಲಿಟ್ಟುಕೊಂಡು ಪ್ರೇಮಿಸುವುದು ಪರಕೀಯ ರಸವಾಗುತ್ತದೆ. ಪರಕೀಯ ರಸದ ಲೋಕೋತ್ತರ ಹರ್ಷೋನ್ಮಾದದಲ್ಲಿ ಹೆಚ್ಚು ಹುಮ್ಮಿಸಿರುತ್ತದೆ. ಆದ್ದರಿಂದ ಈ ರಸವು ಉನ್ನತವಾದುದೆಂದು ಬಲ್ಲಿದ ವಿದ್ವಾಂಸರು ನಿರ್ಧರಿಸಿದ್ದಾರೆ. ಮಾಧುರ್ಯ ಪ್ರೇಮದ ಈ ಘಟ್ಟವು ಭಗವಂತನಲ್ಲಿ ಅತೀವ ಪ್ರೇಮವಿಟ್ಟು ಶರಣಾಗತರಾಗುವವರಲ್ಲಿ ಕಂಡುಬರುತ್ತದೆ. ಒಬ್ಬ ಉಪಪತಿಯಲ್ಲಿ ತೋರುವ ಈ ಅಕ್ರಮ ಪ್ರೇಮವು ಸಮಾಜದ ಮನ್ನಣೆ ಪಡೆಯದಿರುವುದು ಶರಣಾಗತರಾಗದವರಿಗೆ ತಿಳಿದಿರುತ್ತದೆ. ಇಂತಹ ದೈವ ಪ್ರೇಮದಲ್ಲಿರುವ ಅಪಾಯಗಳೇ ಈ ಪ್ರೇಮವನ್ನು ಅಪಾಯವಿಲ್ಲದ ದೈವ ಪ್ರೇಮಕ್ಕಿಂತ ಉನ್ನತ ಸ್ಥಾನದಲ್ಲಿರಿಸುತ್ತವೆ. ಇಂತಹ ಅಪಾಯ ಸ್ಥಿರೀಕರಣವು ಲೋಕೋತ್ತರ ಸಾಮ್ರಾಜ್ಯದಲ್ಲಿ ಮಾತ್ರ ಸಾಧ್ಯ. ಸ್ವಕೀಯ ಹಾಗೂ ಪರಕೀಯ ರಸದ ಮಾಧುರ್ಯ ರಸದ ದೈವ ಪ್ರೇಮಕ್ಕೆ ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವವಿರುವುದಿಲ್ಲ ಹಾಗೂ ಪರಕೀಯ ಭಾವವು ವೈಕುಂಠದ ಯಾವುದೇ ಭಾಗದಲ್ಲೂ ಪ್ರದರ್ಶನಕ್ಕೆ ಬರುವುದಿಲ್ಲ. ಅದು ಗೋಲೋಕ ವೃಂದಾವನದ ಒಂದು ಭಾಗವಾದ ವ್ರಜದಲ್ಲಿ ಮಾತ್ರ ಪ್ರದರ್ಶಿತವಾಗುತ್ತದೆ. ಕೃಷ್ಣನು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಈಗ ಪರಕೀಯ ರಸ, ಸ್ವಕೀಯ ರಸ, ಈ ಒಂದು ಭೌತಿಕ ಜಗತ್ತಿನಲ್ಲಿ ಯಾವ ರಸ ಶ್ರೇಷ್ಠವಾದದ್ದು ಹೇಳ್ತೀರಾ? ಭೌತಿಕ ಜಗತ್ತಿನಲ್ಲಿ ಸ್ವಕೀಯ. ಆಧ್ಯಾತ್ಮಿಕದಲ್ಲಿ ಅಲ್ಲಿ ಪರಕೀಯ ರಸ. ಪರಕೀಯ ರಸ ಶ್ರೇಷ್ಠ. ಇಲ್ಲಿ ಯಾವುದು ಕೀಳು ಮಟ್ಟದ್ದಾಗಿರುತ್ತೋ ಅಲ್ಲಿ ಅದು ಶ್ರೇಷ್ಠವಾಗಿರುತ್ತೆ. ಶ್ರೇಷ್ಠವಾಗಿರುತ್ತೆ. ನೆಕ್ಸ್ಟ್ ಓದಿ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಕೃಷ್ಣನು ಗೋಲೋಕ ವೃಂದಾವನದಲ್ಲಿ ನಿರಂತರ ಭೋಕ್ತವೆಂದು ಮತ್ತು ಎಲ್ಲೋ ಕೆಲವು ಸಲ ವಜ್ರಕ್ಕೆ ಬಂದು ಪರಕೀಯ ರಸವನ್ನು ಆಸ್ವಾದಿಸುತ್ತಾನೆಂದು ಕೆಲವು ಭಕ್ತರು ಆಲೋಚಿಸುತ್ತಾರೆ. ಇರತ್ತೆ ವಜ್ರದಲ್ಲಿ ವಜ್ರ ಅಲ್ಲ, ವ್ರಜದಲ್ಲಿ ಕೃಷ್ಣನು ಮೆರೆಯುವ ಲೀಲೆಗಳು ಗೋಲೋಕ ವೃಂದಾವನದಲ್ಲಿನ ಅವನ ಇತರ ಲೀಲೆಗಳಂತೆ ನಿರಂತರವಾದುವೆ ಎಂದು ವೃಂದಾವನದ 6 ಜನ ಗೋಸ್ವಾಮಿ ವಿವರಿಸಿದ್ದಾರೆ. ವ್ರಜವು ಗೋಲೋಕ ವೃಂದಾವನದ ಒಂದು ಅಂತರಂಗಿಕ ಭಾಗ. ಕೃಷ್ಣನು ತನ್ನ ವ್ರಜಲೀಲೆಗಳನ್ನು ಈ ಜಗತ್ತಿನ ಪದರದ ಮೇಲೆ ಮೆರೆದನು. ಪರಕೀಯ ರಸವು ಸದಾ ಪ್ರತ್ಯಕ್ಷವಾಗಿರುವ ಗೋಲೋಕ ವೃಂದಾವನದ ಒಂದು ಭಾಗವಾಗಿದೆ. ವ್ರಜದಲ್ಲಿ ಇಂತಹ ಲೀಲೆಗಳನ್ನು ನಿರಂತರವಾಗಿ ಪ್ರದರ್ಶಿಸುತ್ತಾನೆ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಬಿಡೋಣ. ಕೃಷ್ಣನ ಗೋಲೋಕ ವೃಂದಾವನ. ಈಗ ನಮ್ಮ ವೃಂದಾವನದಲ್ಲಿ ಏನ್ ನಡೀತಾ ಇದೆಯೋ ಎಲ್ಲವೂ ಕೂಡ ಭಗವಂತ ಅವನ ಲೀಲೆಗಳು ಎಲ್ಲ ಅದು ಈಗ್ಲೂ ಕೂಡ ನಡೀತಾ ಇದೆ. ಇದನ್ನ ಯಾರು ನಮಗ್ ತಿಳಿಸ್ಕೊಟ್ಟಿದ್ದಾರೆ? 6 ಜನ ಗೋಸ್ವಾಮಿಗಳು. ಯಾರು ಆ 6 ಜನ ಗೋಸ್ವಾಮಿಗಳು? ಹರೇ ಕೃಷ್ಣ. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಆಮೇಲೆ ಜೀವ ಗೋಸ್ವಾಮಿ, ರಘುನಾಥ ದಾಸ, ರಘುನಾಥ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ, ರಘುನಾಥ ಭಟ್ಟ. 6 ಜನ ಗೋಸ್ವಾಮಿಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಓದಿ ಮಾತಾಜಿ. ವೈವಸ್ವತ ಮನುವಿನ 28ನೆಯ ಮೇಲೆ ಹೋಯ್ತು ಮಾತಾಜಿ. ಚತುರ್ಯುಗದಲ್ಲಿ ಬರುವ ಮಾತಾಜಿ ಇನ್ ಸ್ವಲ್ಪ ಸ್ಕ್ರಾಲ್ ಮಾಡಿ. ಮೇಲೋಗಿದೆ ಶಕುಂತಲಾ ಮಾತಾಜಿ, ಸ್ವಲ್ಪ ಕೆಳಗಡೆ ಬರ್ಬೇಕು.
ವೈವಸ್ವತ ಮನುವಿನ 28ನೆಯ ಚತುರ್ಯುಗದಲ್ಲಿ ಬರುವ ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣನು ಈ ಭೂಮಿಯಲ್ಲಿ ಅವತರಿಸುತ್ತಾನೆ. ಹಾಗೆ ಬಂದಾಗ ತನ್ನೊಂದಿಗೆ ಅವನ ಪರಮೋನ್ನತ ಲೀಲೆಗಳ ನಿರಂತರ ಧಾಮವಾದ ಧಾಮವನ್ನು ತರುತ್ತಾನೆ. ಈ ವಿಚಾರವನ್ನು ಪ್ರಸ್ತುತ ಮಹಾಕಾವ್ಯದ 3ನೇ ಅಧ್ಯಾಯದಲ್ಲಿ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಪರಿಪುಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಭಗವಂತನು ತನ್ನದೇ ಅಂತರಂಗ ಶಕ್ತಿಯಿಂದ ಅವತರಿಸುತ್ತಾನಾಗಿ ಅದೇ ಅಂತರಂಗ ಶಕ್ತಿಯ ಮೂಲಕ ಯಾವ ಹೊರಗಿನ ಸಹಾಯವೂ ಇಲ್ಲದೆ ತನ್ನ ಪರಿವಾರವನ್ನು ಜೊತೆಯಲ್ಲಿ ಕರೆತರುತ್ತಾನೆ. ಎಲ್ಲೋಯ್ತು ಮತ್ತೆ ತನ್ನ ಪರಿವಾರವನ್ನು ಜೊತೆಯಲ್ಲಿ ಕರೆತರುತ್ತಾನೆ. ಪರಕೀಯ ರಸವು ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿಯೇ ಹೊರತು ಬೇರೆಲ್ಲೂ ಇಲ್ಲವೆಂದು ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಈ ಉನ್ನತ ಮಟ್ಟದ ಹರ್ಷೋನ್ಮಾದವು ಲೋಕೋತ್ತರ ಸಾಮ್ರಾಜ್ಯದ ಅತ್ಯಂತ ಅಂತರಂಗಿಕ ಭಾಗದಲ್ಲಿ ಇರಬಲ್ಲುದೇ ಹೊರತು ಬೇರೆಲ್ಲೂ ಇಲ್ಲ. ಆದರೆ ಭಗವಂತನ ಅವ್ಯಾಜ ಅನುಗ್ರಹದಿಂದಾಗಿ ನಾವು ಆ ಕಣ್ಣಿಗೆ ಕಾಣದ ವ್ರಜದತ್ತ ಇಣುಕು ನೋಟ ಬೀರಬಹುದಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವಂತ ಒಂದು ಯಾವುದೋ ವೈವಸ್ವತ ಮನುವಿನ 28ನೇ ಚತುರ್ಯುಗದಲ್ಲಿ ಒಂದ್ಸಲ ಭಗವಂತ ಕೃಷ್ಣನಾಗಿ ಬರ್ತಾನೆ. ಆ ಕೃಷ್ಣನಾಗಿ ಬಂದಾಗ ಎಲ್ಲ ಲೀಲೆಗಳ ಶಕ್ತಿಗಳು ಅವನಲ್ಲಿ ಸೇರ್ಕೊಂಡಿರುತ್ತೆ. ಕೃಷ್ಣ ಆಗ ಪರಿಪೂರ್ಣನಾಗಿರ್ತಾನೆ. ಒಂದೊಂದು ಲೀಲೆಯಲ್ಲಿ ಒಂದೊಂದು ಶಕ್ತಿ ಇರುತ್ತೆ ಭಗವಂತನಿಗೆ. ಆದ್ರೆ ಕೃಷ್ಣನಾಗಿ ಬಂದಾಗ ಎಲ್ಲ ಶಕ್ತಿಗಳು ಅವನಲ್ಲಿ ಸೇರ್ಕೊಂಡಿರುತ್ತೆ. ಹಾಗಾಗಿ ಅದು ಸಂಪೂರ್ಣವಾದ ಒಂದು ಶಕ್ತಿ ಅಂತ ಹೇಳ್ಬೋದು. ಅವನು ಬರುವಾಗ ಹೇಗೆ ಬರ್ತಾನೆ? ಒಬ್ನೇ ಬರ್ತಾನ? ಇಲ್ಲ, ತನ್ನ ಅಂತರಂಗ ಭಕ್ತರು ಯಾರ್ಯಾರಿದಾರೋ ಎಲ್ಲರನ್ನೂ, ಅವ್ರನ್ನ ಸಹಚರರು ಯಾರ್ಯಾರಿದಾರೋ ಅವ್ರನ್ನೆಲ್ಲಾನು ಕೂಡ ಭಗವಂತ ಕರ್ಕೊಂಡ್ ಬರ್ತಾನೆ. ನೆಕ್ಸ್ಟ್ ಓದಿ ಮಾತಾಜಿ. ವ್ರಜದಲ್ಲಿ ಗೋಪಿಯರು ಸವಿಯುವ ದಿವ್ಯ ರಸವು ಶ್ರೀಮತಿ ರಾಧಾರಾಣಿಯಲ್ಲಿ ಅತ್ಯುತ್ಕೃಷ್ಟ ರೀತಿಯಲ್ಲಿ ವ್ಯಕ್ತವಾಗಿದೆ. ದಾಂಪತ್ಯ ಪ್ರೇಮವೆಂಬ ದಿವ್ಯ ರಸದ ಪರಿಪಕ್ವ ಸಾದೃಶೀಕರಣವನ್ನು ಶ್ರೀಮತಿ ರಾಧಾರಾಣಿಯು ಪ್ರತಿನಿಧಿಸುತ್ತಾಳೆ. ರಾಧಾರಾಣಿಯ ಭಾವನೆಗಳು ಸ್ವಯಂ ಭಗವಂತನ ಕೈಗೆ ಎಟಕದಂತಿದೆ. ಆಕೆಯ ಪ್ರೇಮ ಸೇವೆಯ ಗಾಢತೆಯು ಅತ್ಯುತ್ತಮ ಸ್ತರದ ಹರ್ಷೋನ್ಮಾದವಾಗಿದೆ. ಭಗವಂತನ ಗುಣ ವಿಶೇಷಗಳನ್ನು ಈ ಪರಮ ದಿವ್ಯ ರಸದ ಮೂಲಕ ಸವಿಯುವುದರಲ್ಲಿ ರಾಧಾರಾಣಿಯನ್ನು ಯಾರೂ ಮೀರಿಸಲಾರರು. ಆದ್ದರಿಂದ ಭಗವಾನ್ ಶ್ರೀ ಗೌರಾಂಗರ ರೂಪದಲ್ಲಿ ನಿಂತು ರಾಧಾರಾಣಿಯ ಸ್ಥಾನವನ್ನು ಪಡೆದುಕೊಳ್ಳಲು ಸ್ವಯಂ ಕೃಷ್ಣನೇ ಒಪ್ಪಿಕೊಂಡನು. ಬಳಿಕ ಪ್ರಭುವು ಪರಕೀಯ ರಸದ ಉನ್ನತ ಸ್ಥಾನವನ್ನು ಅದು ದಿವ್ಯ ಧಾಮವಾದ ವ್ರಜದಲ್ಲಿ ಕಂಡು ಬರುವ ಹಾಗೆ ಆಸ್ವಾದಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಧಾರಾಣಿಗೆ ಯಾಕೆ ಇಂತಹ ಒಂದು ಉನ್ನತ ಸ್ಥಾನ ಇದೆ ಅಂತಂದ್ರೆ, ಅಂತಹ ಒಂದು ಅತ್ಯುತ್ತಮವಾದ ಪ್ರೇಮ ರಾಧಾರಾಣಿಯಲ್ಲಿ ಇತ್ತು. ಅವಳು ಅಷ್ಟೊಂದು ರಾಣಿ, ಕೃಷ್ಣನಿಗೆ ಅಷ್ಟೊಂದು ರಾಣಿಯರಿದ್ರು ಕೂಡ ಅಡಿಗೆ ಮನೆಗೆ ರಾಧಾರಾಣಿನೇ ಹೋಗ್ತಾ ಇದ್ಲಂತೆ. ಯಾಕೆಂದ್ರೆ ಕೃಷ್ಣನಿಗೆ ಏನೇನ್ ಬೇಕು ಎಲ್ಲ ಅವಳಿಗೆ ಗೊತ್ತಿತ್ತು. ಅವಳು ಒಂದ್ ಸಲ ಕೊಟ್ಟಂತಹ ಆಹಾರವನ್ನ ಮತ್ತೊಂದ್ಸಲ ಕೊಟ್ಟಿಲ್ವಂತೆ. ಅಷ್ಟೊಂದು ವೆರೈಟೀಸ್ ಮಾಡಿ ಮಾಡಿ ಕೃಷ್ಣನಿಗೆ ಅವಳು ಬಡಿಸ್ಬೇಕು ಅನ್ನುವಂತಹ ಕಾತರತೆ ಅವಳಲ್ಲಿ ಹೆಚ್ಚಾಗಿತ್ತು. ಹಾಗಾಗಿ ಆ ಕೃಷ್ಣ, ಅವಳ ಅನುಭವ ಹೇಗಿದೆ, ಅವಳು ಇಷ್ಟೊಂದು ಪ್ರೇಮವನ್ನ ತೋರಿಸ್ತಿದ್ದಾಳೆ ಅಂತಂದ್ರೆ, ನನ್ನನ್ನ ನೆನ್ಸ್ಕೊಂಡು ಅವಳಿಗೆ ಇಷ್ಟೊಂದು ಪ್ರೇಮ ಸಿಕ್ಕಿದೆ ಅಂತಂದ್ರೆ, ನಾನು ತನ್ನನ್ನೇ ಅವನು ನೆನೆಸ್ಕೊಂಡು ಎಂತಹ ಅನುಭವ ಆಗ್ಬಹುದು ಅನ್ಕೊಂಡು ಅವನು ಚೈತನ್ಯ ಮಹಾಪ್ರಭುವಾಗಿ ಕೃಷ್ಣ ಬರ್ತಾನೆ. ಹಾಗಾಗಿ ರಾಧಾರಾಣಿಯ ಒಂದು ಮಾಧುರ್ಯ ಪ್ರೇಮವನ್ನ ಯಾರು ಕೂಡ ಮೀರ್ಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಒಂದು ಚೈತನ್ಯ ಚರಿತಾಮೃತದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಆಯ್ತಾಯ್ತು ಮಾತಾಜಿ. ನಾಳೆ ಈ ಒಂದು ಮುಂದುವರೆದ ಭಾಗವನ್ನ ಶ್ಲೋಕ 51 ನಾಳೆ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಇದ್ರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಯಾವುದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ, ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಕ್ಕೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಚೈತನ್ಯ ಚರಿತಾಮೃತ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ದಂಡದ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ 10:30 ಗಂಟೆದ್ದು ಇದಿಲ್ವಾ ಈಗ ಕ್ಲಾಸು ಭಾಗವತಂ? ಯಾವ್ದು ಮಾತಾಜಿ? 10:30 ಗಂಟೆದ್ದು ಇವರು ನೇತ್ರ ಮಾತಾಜಿದ್ದು ಅದು ಗೊತ್ತಿಲ್ಲ ಮಾತಾಜಿ, ನಾಗವೇಣಿ ಮಾತಾಜಿನೇ ಕೇಳ್ಬೇಕು. ಇದೆಯಲ್ಲ ಉಂಟಾ ಮಾತಾಜಿ? ಇದೆ 11 ಗಂಟೆಗೆ ಸುಗಂಧಿ ಮಾತಾಜಿನ. ಹೌದೌದು, ಇದಿಲ್ಲ, ಇನ್ನೊಂದ್ ಲಿಂಕ್ ಹಾಕ್ತಾ ಇದೀವಲ್ಲ ಮಾತಾಜಿ. ಇನ್ನೊಂದ್ ಬೇರೆ ಲಿಂಕ್ ಅದು. ಅದೇ ಇವರು ಸುಮಂಗ್ಲ ಮಾತಾಜಿ ಇನ್ನೊಂದ್ ಕಡೆ ಮಾಡ್ತಿದ್ದಲ್ಲ ಆ ಲಿಂಕ್. ಅದೇ ಬೆಳಗಿಂದು ಭಾಗವತಂ ಲಿಂಕ್. ಇವ್ರು ನೇತ್ರ ಮಾತಾಜಿದ್ದು ಉಂಟಲ್ವಾ ಮಾತಾಜಿ? ನೇತ್ರ ಮಾತಾಜಿನ ಇವತ್ ಮಾಡ್ತಾ ಇದಾರೆ, ಇವತ್ತಿಂದ. ನೆನ್ನೆ ತನಕ ನಾನು ಮಾಡಿದ್ದೆ. ಹೌದಾ? ಓಕೆ ಮಾತಾಜಿ, ಲಲಿತ್ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಚಂದ್ರಿಕಾ ಮಾತಾಜಿ ಎಂಡ್ ಮಾಡಿ. ಮಾತಾಜಿ ನೀವೇ ಹೋಸ್ಟ್, ಶಾಂತಿ ರೂಪಿಣಿ ಮಾತಾಜಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೆ ಜೈ. ರಾಧಾ ಗೋವಿಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಚೈತನ್ಯ ಚರಿತಾಮೃತ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ.